ಮಣಿಪಾಲದ ಕೈಗಾರಿಕಾ ವಲಯಕ್ಕೆ ಕೆಸರುಮಯ ರಸ್ತೆಯ ಸ್ವಾಗತ. ನಿತ್ಯ ಪ್ರಯಾಣಿಕರಿಗೆ ಇದು ಭಾರಿ ತೊಂದರೆ. ಅರ್ಧಂಬರ್ಧ ಕಾಮಗಾರಿಯ ಪರಿಣಾಮ ಹೇಗಾಗಿದೆ? ಇಲ್ಲಿದೆ ಒಂದು ಡೀಟೇಲ್ ಸ್ಟೋರಿ. ಶಿಕ್ಷಣ ನಗರಿ ಎಂದು ಗುರುತಿಸಿಕೊಂಡಿರುವ ಮಣಿಪಾಲದಲ್ಲಿ ಕೈಗಾರಿಕಾ ವಲಯಗಳು ಕೂಡ ಇದ್ದು, ಇಲ್ಲಿ ಹತ್ತಾರು ಕೈಗಾರಿಕೆಗಳು ಕಾರ್ಯಾಚರಿಸುತ್ತಿದೆ. ದಿನನಿತ್ಯ ಕೈಗಾರಿಕೆಗೆ ಸಂಬಂಧಪಟ್ಟಂತಹ ಘನ ವಾಹನಗಳು ಸಂಚರಿಸುತ್ತಿದ್ದು, ಒಂದು ಬದಿಯ ರಸ್ತೆ ಸಂಪೂರ್ಣ ಕೆಸರುಮಯವಾಗಿರುವ ಕಾರಣ ಇದೀಗ ರಸ್ತೆ ಅವ್ಯವಸ್ಥೆ ಬಗ್ಗೆ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಬೆಳಿಗ್ಗೆ ಸರ್ ಶಾಲೆ ಸ್ಕೂಲ್ ಮಕ್ಕಳು ಕರ್ಕೊಂಡು ಹೋಗ್ಲಿಕ್ಕೆ ತುಂಬ ಉಪದ್ರ ಆಗ್ತಾ ಉಂಟು. ಬೆಳಗ್ಗೆ ನಾವು ಅಲ್ಲಿಂದ ಇಳಿಸಿ ಇಚ್ಛೆ ಬರುವಾಗ ಶಾಲೆ ಮಕ್ಕಳು ಮೊನ್ನೆ 2 ಸಲ ಬಿದ್ದಿದ್ದೀನಿ ನಾನು. ಯಾರೂ ಇಲ್ಲ, ಕೇಳೋರಿಲ್ಲ. ಈ ಥರ ಕೇಳೋರು ಇಲ್ಲದಿದ್ರೆ ಎಂತ ಮಾಡೋದು? ಅಲ್ಲ, ಅವಸ್ಥೆ ಏನಿದೆ? ಒಂದು 15 ದಿನದ ಹೊತ್ತಾಯ್ತು. ಒಂದಿನ 2 ದಿನ ಅಲ್ಲ, 15 ದಿವಸ ಆಯ್ತು. ಇದು ಮಾಡೋರಿಲ್ಲ, ಕೇಳೋರಿಲ್ಲ. ನಾವು ಯಾರಿಗಾರು ಕೇಳಿಕ್ಕೆ ಹೋದ್ರೆ ಅವ್ರ ಜನತ ಮಾರ ಅಂತ ಹೇಳ್ತಾರೆ. ರೋಡ್ ಮಾಡ್ತಾ ಇದ್ದಾರೆ ಸರ್, ಇದನ್ನು ಕರೆಕ್ಟಾಗಿ ಇದನ್ನ ಮಾಡಿಲ್ಲ ಸರ್. ರೋಡ್ ಮಾಡ್ತಾ ಇದ್ದಾರೆ, ಅದಕ್ಕೊಂದು ಸ್ವಲ್ಪ ಕಲ್ಲು ಮಣ್ಣು ಹಾಕಿ ಲೆವೆಲ್ ಮಾಡಿದ್ರೆ ಸರಿ ಆಗ್ತದೆ. 3 ಸಲ ಬಿದ್ದಿದ್ದೀವಿ ಇದರಲ್ಲಿ, ನಾನೇ ಬಿದ್ದಿದ್ದೀನಿ, ಇನ್ನೊಬ್ಬರು ಬೇಡ. ಅಲ್ಲ, ಮಕ್ಕಳು ತುಂಬ ಕಷ್ಟ. ನಾನು ಬೆಳಗ್ಗೆ ಶಾಲೆ ಮಕ್ಕಳು ಕರ್ಕೊಂಡು ಹೋಗೋದು, ನಾನು ಸಾಕೋಬೇಕು ಕೂಡಿಯಾಗಿ. ಈ ಕೆಲಸಕ್ಕೆ ಯಾವಾಗ ಹೋಗೋದು, ಮಕ್ಕಳು ಯಾವಾಗ ಬಿಡೋದು? ಈ ರೋಡ್ ನೋಡಿದರೆ ನಮಗೆ ಅವಸ್ಥೆ ಬೇಡ. ಇದು ಇಷ್ಟು ಇಂಡಸ್ಟ್ರಿಯಲ್ ಏರಿಯಾ, ಇಷ್ಟು ಒಳ್ಳೆ ರೋಡ್ ಉಂಟು. ಈ ಥರ ಮಾಡಿದ್ರೆ ನಮ್ದು ಈ ಥರ ಭಾಳ ಉಪದ್ರ ಆಗಿದೆ ಜನರಿಗೆ. ಮಣಿಪಾಲ ಅಲೆಯೂರು ಸಂಪರ್ಕ ರಸ್ತೆಯ ದಶರಥ ನಗರ ಬಳಿ ಕೈಗಾರಿಕಾ ವಲಯಕ್ಕೆ ಸಾಗುವ ಮುಖ್ಯ ರಸ್ತೆ ಇದ್ದು, ಇದೀಗ ಸುರಿದ ಮಳೆಗೆ ಕೆಸರುಮಯವಾಗಿದೆ. ಇದಕ್ಕೆ ಮುಖ್ಯ ಕಾರಣ ಇಲ್ಲಿ ನಡೆದಿರುವ ಅರ್ಧಂಬರ್ಧ ಕಾಮಗಾರಿ. ಇಲ್ಲಿ ಒಂದು ಬದಿಯಲ್ಲಿ ಕಾಂಕ್ರೀಟ್ ಹಾಕಿದ್ದರೂ ಸಹ ಇನ್ನೊಂದು ಬದಿಯಲ್ಲಿ ರಸ್ತೆಯ ಪೂರ್ಣ ಕಾಮಗಾರಿ ನಡೆಸದೇ ಇರುವುದರಿಂದ ರಸ್ತೆಯಲ್ಲಿ ಹೊಂಡ ನಿರ್ಮಾಣವಾಗಿ ಕಂಬಳ ಗದ್ದೆಯಂತಾಗಿದೆ. ಉಡುಪಿ ನಗರಸಭಾ ವ್ಯಾಪ್ತಿಯ ಹೆಚ್ಚಿನ ಕಾಂಕ್ರೀಟ್ ಕಾಮಗಾರಿಗಳು ಮೇ ಹಾಗೂ ಜೂನ್ನಲ್ಲಿ ಆರಂಭಿಸಲಾಗಿದ್ದು, ಇದರ ಪರಿಣಾಮವನ್ನ ಈಗ ಜನತೆ ಅನುಭವಿಸುವಂತಾಗಿದೆ. ಈ ಬಾರಿ ಮುಂಗಾರು ಮಳೆ ವಿಳಂಬವಾಗಿ ಆಗಮಿಸಿದ್ದು ಹಾಗೂ ಮಳೆಯ ಅಬ್ಬರ ಕಡಿಮೆ ಇದ್ದಾಗಲೂ ಈ ರೀತಿಯಾಗಿ ರಸ್ತೆ ತನ್ನ ನೈಜ ಸೌಂದರ್ಯವನ್ನ ಕಳೆದುಕೊಳ್ಳುವಂತಾಗಿದೆ. ಇನ್ನು ಮಳೆ ನಿರಂತರವಾಗಿ ಸುರಿದ್ರೆ ರಸ್ತೆಯಲ್ಲಿ ಸಾಗುವುದೇ ಹರಸಾಹಸವಾಗಲಿದೆ. ಈಗಾಗಲೇ ಘನ ವಾಹನಗಳು, ರಿಕ್ಷಾ, ದ್ವಿಚಕ್ರ ವಾಹನಗಳ ಸಾವಿರಾರು ಜೀವ ಕೈಯಲ್ಲಿಟ್ಟುಕೊಂಡು ಸಾಗುವ ಪರಿಸ್ಥಿತಿ ಎದುರಾಗಿದೆ. ಮಳೆಯ ಮುಂಚೆಯೇ ಕಾಮಗಾರಿ ಪೂರ್ಣಗೊಳಿಸಿದ್ದರೆ ಇಂತಹ ಸಮಸ್ಯೆ ಎದುರಾಗುತ್ತಿರಲಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ನಿತ್ಯ ಸಾಗುವ ಮಕ್ಕಳ ಬಸ್ಗಳು ಸೇರಿದಂತೆ ನಾಗರಿಕರಿಗೆ ಸಮಸ್ಯೆ ಉಂಟಾಗಿದೆ. ಆದಷ್ಟು ಬೇಗ ಈ ರಸ್ತೆ ಸಮಸ್ಯೆ ಸರಿಪಡಿಸುವಂತೆ ನಾಗರಿಕರು ಆಗ್ರಹ ವ್ಯಕ್ತಪಡಿಸಿದ್ದಾರೆ.